ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಸೇರಿ ಪ್ರಸ್ತುತ ಆಯ್ಕೆಯಾಗಿರುವ ಕಾಂಗ್ರೆಸ್ ಶಾಸಕ ರಂಗನಾಥ ಮತದಾನ ಮುನ್ನ ಕ್ಷೇತ್ರದಲ್ಲಿ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿದ್ದು, ಕಾರ್ಡ್ನಲ್ಲಿ ಅಭ್ಯರ್ಥಿ ಕ್ರಮ ಸಂಖ್ಯೆ, ಸಿಂಬಲ್ ಹಾಗೂ ಬಾರ್ಕೋಡ್ ಹಾಗೂ QR ಕೋಡ್ ಇದ್ದು ಮತದಾರರನ್ನು ವ್ಯವಸ್ಥಿತವಾಗಿ ದಾರಿ ತಪ್ಪಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ನವೀನ ಆರೋಪಿಸಿದ್ದಾರೆ. 60,000 ಕಾರ್ಡ್ಗಳನ್ನು ಮನೆ ಮನೆಗೆ ಹೋಗಿ ವಿತರಣೆ ಮಾಡಿದ್ದಾರೆ. ಕಾರ್ಡನ್ನು ATM ರೀತಿ ಬಳಸಬಹುದು, ಗಿಫ್ಟನ್ನು ಖರೀದಿ ಮಾಡಬಹುದು ಎಂದು ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ ಎಂದರು. ಮತದಾನ ಬಳಿಕ ಕಾರ್ಡ್ ಬಳಸಬಹುದು ಅಂತ ಸುಳ್ಳು ಭರವಸೆ ನೀಡಿದ್ದಾರೆ. ಇದರಿಂದ ಚುನಾವಣೆಯಲ್ಲಿ ವ್ಯತ್ಯಾಸ ಆಗಿದೆ. ಮತಕ್ಕೆ ಪ್ರಚಾರ ಆಗಿದ್ದರೆ ಬಾರ್ಕೋಡ್ ಯಾಕೆ ಪ್ರಿಂಟ್ ಮಾಡಿದ್ರು ಎಂದು ಪ್ರಶ್ನಿಸಿದ ಅವರು, ಮತದಾರರನ್ನು ದಾರಿ ತಪ್ಪಿಸುವ ಕೆಲಸ ಆಗಿದೆ. ಅಕ್ರಮ ಮಾಡಿ ಕುಣಿಗಲ್ ಶಾಸಕ ಗೆದ್ದಿದ್ದಾರೆ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಹೈಕೋರ್ಟ್ನಲ್ಲಿ ಈ ಬಗ್ಗೆ ಮತದಾರರಿಂದಲೇ ಕೇಸ್ ದಾಖಲು ಮಾಡ್ತೀವಿ ಎಂದರು. QR ಕೋಡ್ ಈ ತರದನ್ನ ಪ್ರಿಂಟ್ ಮಾಡಿರೋಂಥ ಉದ್ದೇಶನೇ ಮತದಾರರಿಗೆ ಇದನ್ನ ತೋರಿಸಿ ದಾರಿ ತಪ್ಪಿಸುವಂತ ಕೆಲಸ ಮಾಡೋದು. ಇದು ATM ಕಾರ್ಡು, ಇದು ಗಿಫ್ಟ್ ಕಾರ್ಡು, ಇದರಲ್ಲಿ ಇದು ಬರುತ್ತೆ, ಇದರಲ್ಲಿ ದುಡ್ಡು ಬರುತ್ತೆ, ಹಣ ಬರುತ್ತೆ ಅಂತ ಹೇಳೋಂಥದ್ದು. ಯಾಕಂದ್ರೆ ನೀವು ಯಾವುದೇ ಪ್ರಚಾರದ ಇದರಲ್ಲಿ ನೀವು QR ಕೋಡ್ ಆಗಿ ಬಾರ್ ಕೋಡ್ ಆಗಿ ಸ್ಕ್ಯಾನ್ ಮಾಡೋದು ನೀವು ಮಾಡೋದಿಲ್ಲ, ಹಾಕೋದಿಲ್ಲ. ಅದು ಇದನ್ನ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಆಮಿಷ ಒಡ್ಡುವಂತ ಕೆಲಸವನ್ನ ಮಾಡಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿರೋದ್ರ ವಿರುದ್ಧ ನಾವು ಕಾನೂನಿನ ಹೋರಾಟವನ್ನು ಮಾಡುವಂಥದ್ದು, ಕೇಸ್ ದಾಖಲು ಮಾಡುವಂಥದ್ದು. ಇದನ್ನ ನಾವು ಹೈಕೋರ್ಟ್ನಲ್ಲಿ ಇದ್ರ ವಿರುದ್ಧ ಕೇಸ್ ಹಾಕುವಂಥದ್ದು ನಾವು ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ಇದನ್ನ ತಲುಪಿಸಿರೋರ ಯಾರಿಗೆ ಕೊಟ್ಟಿದ್ದಾರೆ ಅವ್ರಗಳ ಕಡೆಯಿಂದನೇ ಇದು ಕೇಸ್ ಹಾಕುವಂಥದ್ದು ಆಗುತ್ತೆ. ಆ ಮತದಾರರು ಇದನ್ನ ಸಾಕ್ಷಿ ಸಮೇತ ಅವರು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಕಾಂಗ್ರೆಸ್ನವ್ರಿಗೆ ಇವತ್ತು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಕೇಳುವಂತ ನೈತಿಕತೆ ಇಲ್ಲ. ಆಶೀರ್ವಾದಕ್ಕಿಂತ ಹೆಚ್ಚಿನದಾಗಿ ಈ ರೀತಿಯಾದಂಥ ಅಕ್ರಮಗಳನ್ನ ಮಾಡಿ ಜನರನ್ನ ಮೋಸ ಮಾಡುವಂತ ಕೆಲಸವನ್ನ ನಮ್ಮ ಕಣ್ಣೆದುರುಗಡೆ ನಮ್ಮ ತುಮಕೂರು ಜಿಲ್ಲೆಯ ಒಂದು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಕುಣಿಗಲ್ನಲ್ಲಿ ನಡೆದಿರೋಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿ ಒಂದು ಕಾನೂನು ರೀತಿಯಾದಂಥ ಪ್ರಜಾಪ್ರಭುತ್ವದ ನೆಲೆ ಅಡಿಯಲ್ಲಿ, ಚುನಾವಣಾ ಆಯೋಗದ ನೆಲೆ ಅಡಿಯಲ್ಲಿ ಚುನಾವಣೆಯನ್ನ ಮಾಡಿ ನಾವು ಇವತ್ತು ಸೋತಿದ್ದೇವೆ. ನಮ್ಮ ಅಭ್ಯರ್ಥಿ ಕೃಷ್ಣಕುಮಾರ್ ಅವರು ಸೋತಿದ್ದಾರೆ, ನಮ್ಮ ಪಕ್ಷ ಸೋತಿದೆ. ಆದರೆ ಕಾನೂನಿನ ವಿರುದ್ಧವಾಗಿ, ಪ್ರಜಾಪ್ರಭುತ್ವ ವಿರುದ್ಧವಾಗಿ ಚುನಾವಣಾ ಆಯೋಗದ ಕಾನೂನಿನ ಉಲ್ಲಂಘನೆಯನ್ನ ಮಾಡಿ, ಅಕ್ರಮಗಳನ್ನ ಮಾಡಿ ಇವತ್ತು ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂಥದ್ದು. ಅದರಲ್ಲೂ ಕೂಡ ಡಾಕ್ಟರ್ ರಂಗನಾಥ್ ಅವರು ಅಕ್ರಮ ಮಾಡಿದಂತ ಎತ್ತಿದ ಕೈಯು, ಕುಕ್ಕರ್ಗಳನ್ನ 4-5